ಬಿಜೆಪಿಯ ಒತ್ತಾಸೆಗೆ ಬೇಕಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮಾಹಿತಿ ನೀಡದವರ ಪಟ್ಟಿ ಮಾಡಿ ಮತ್ತು ಅವರಿಗೆ ಸರ್ಕಾರದ ಸವಲತ್ತನ್ನ ನೀಡಬಾರದು ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಆಲಿಯವರು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ನಿವೇಶನ ರಹಿತ, ಅಂಗವಿಕಲತೆ, ಕುಟುಂಬದ ವ್ಯವಸ್ಥೆ, ವಿದ್ಯಾಭ್ಯಾಸದ ಸ್ಥಿತಿಗತಿ, ನಿರುದ್ಯೋಗಿಗಳ ವಿಚಾರ, ಕುಡಿಯುವ ನೀರಿನ ಮೂಲ ಎಲ್ಲ ವಿವರ ಸಹಿತ ಸಮೀಕ್ಷೆಯಲ್ಲಿ 24 ವಿವರಣೆಯನ್ನು ಕೇಳಲಾಗುತ್ತದೆ. ಕಷ್ಟದಲ್ಲಿರುವವರನ್ನ ಮೇಲೆತ್ತುವ ಕೆಲಸ ಈ ಸಮೀಕ್ಷೆಯ ಮೂಲಕ ಆಗುತ್ತದೆ. ಆದರೆ ಬಿಜೆಪಿಯಿಂದಾಗಿ ಸಮೀಕ್ಷೆಗೆ ಗೊಂದಲ ಉಂಟಾಗಿದೆ. ಪುತ್ತೂರಿನಲ್ಲಿ ಅಧಿಕಾರಿಗಳು ತುಂಬಾ ಗಂಭೀರವಾಗಿ ಪರಿಗಣಿಸಿಲ್ಲ. ಅವರಿಗೆ ಬಿಜೆಪಿ ಪ್ರಭಾವ ಇದೆಯೋ ಅವರ ಒಲವು ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಮೀಕ್ಷೆ ಪ್ರಚಾರ ಆಗುತ್ತಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ. ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದನ್ನು ಮಾನಿಟರ್ ಮಾಡಬೇಕು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಮೀಕ್ಷೆ ಪಕ್ಕಾ ಆಗಬೇಕು ಎಂದು ಮೊಹಮ್ಮದ್ ಆಲಿ ಹೇಳಿದರು. ಸಮಾಜದ ಬೇರೆ ವಿಧದಲ್ಲಿ ಇವತ್ತು ಜನರು ಯಾವ ರೀತಿಯಲ್ಲಿ ವಾಸಿಸ್ತಿದ್ದಾರೆ, ಇವತ್ತು ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ತಿಳ್ಕೊಳ್ಳುವಂತ ಒಂದು ಸದುದ್ದೇಶದಿಂದ ಇವತ್ತು ಸಿದ್ದರಾಮಯ್ಯವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿಯವರು ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಿಯಾದಂತ ಮೋದಿ ಅವರು ಜಾತಿ ಗಣತಿ ಮಾಡ್ತೇನೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟು ಇವತ್ತು ಅದನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ರಾಹುಲ್ ಗಾಂಧಿ ಅವರು, ನಮ್ಮ ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇವತ್ತು ಎಲ್ಲ ಕಡೆ ಹೋದಾಗ ಕೂಡ ಅಲ್ಲಿ ಈ ಒಂದು ಸಮೀಕ್ಷೆ ಆಗಬೇಕು, ಒಂದು ಜಾತಿ ಗಣತಿ ಆಗಬೇಕು ಮತ್ತು ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಬೇಕು ಅಂತ ಬಹಳಷ್ಟು ಒತ್ತಡ ಹಾಕಿದ ಒಂದು ಮೇರೆಗೆ ಇವತ್ತು ಬಿಹಾರದಲ್ಲಿ ಚುನಾವಣೆ ಆಗ್ತಾ ಇದೆ, ಇನ್ನು ಮುಂದೆ ಚುನಾವಣೆ ಬರ್ತಾ ಇದೆ. ಬೇರೆ ಬೇರೆ ಕಾರಣ ಇಟ್ಟುಕೊಂಡು ಇವತ್ತು ಅವರು ಕೂಡ ರಾಹುಲ್ ಗಾಂಧಿ ಅವರ ಒತ್ತಾಸೆಗೆ ಇವತ್ತು ಜಾತಿ ಗಣತಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಇಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ಹಿಂದೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿದೆ. ಕಾಂತರಾಜ ಆಯೋಗ ಮಾಡಿದ ಮೊದಲ ಸಮೀಕ್ಷೆಯನ್ನ ಅದನ್ನು ಮಂಡನೆ ಮಾಡಲಿಕ್ಕೆ ವಿರೋಧ ಮಾಡಿದರು. ಯಾರು ಬಿಜೆಪಿ ವಿರೋಧ ಮಾಡಿದರು. ಅದು ವೈಜ್ಞಾನಿಕವಾಗಿ ಮಾಡಿಲ್ಲ, ಅದು ಸರಿ ಇಲ್ಲ, ಹಾಗಲ್ಲ ಹೀಗಲ್ಲ. ಅದರ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗಲೇ ಜಯಪ್ರಕಾಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಈ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ಆ ಕಾಂತರಾಜ್ ವರದಿಯನ್ನು ಸಮಗ್ರ ಪರಿಶೀಲನೆ ಮಾಡಿ ವರದಿ ಮಂಡಿಸಬೇಕು ಅಂತೇಳಿ ಬೊಮ್ಮಾಯಿ ಸರ್ಕಾರಕ್ಕೆ ಆದೇಶ ಮಾಡಿದ್ರು. ಜಯಪ್ರಕಾಶ್ ಶೆಟ್ಟರ್ ಅವರು ಕೊಟ್ಟ ವರದಿಯನ್ನು ಕೂಡ ಇವತ್ತು ಸದನದಲ್ಲಿ ಮಂಜೂರು ಮಾಡಲಿಕ್ಕೆ ಅಥವಾ ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಬಿಜೆಪಿ ಅವರು ಬಿಡಲಿಲ್ಲ. ನಾನಾ ರೀತಿಯ ಕಾರಣ ಹುಟ್ಟಿಕೊಂಡು ಇವತ್ತು ಅದನ್ನು ಅಡ್ಡಿಪಡಿಸುವಂತ ಕೆಲಸವನ್ನು ಮಾಡಿದ್ರು. ಏನು ಕಾರಣ ಕೊಟ್ಟರು ಅಂತಂದ್ರೆ ವೈಜ್ಞಾನಿಕವಾಗಿ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ರೀತಿಯಲ್ಲಿ ಅದನ್ನು ಬಿಂಬಿಸುವಂತ ಕೆಲಸ ಮಾಡಿದ್ರು. ಅದರ ಬಗ್ಗೆ ಅಪಪ್ರಚಾರ ಮಾಡುವ ಕೆಲಸ ಮಾಡಿದ್ರು. ಬಹಳಷ್ಟು ಒತ್ತಡ ತಂದರು. ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ಮೌರಿಸ್ ಮಸ್ಕರೇನಸ್, ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಸುರೇಶ್ ಪೂಜಾರಿ, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಅಲಿ ಕುഞ്ഞി ಕೊರಂಗಿಲ, ಯುವ ಕಾಂಗ್ರೆಸ್ ಮುಖಂಡ ಜಗದೀಶ್ ಕಜೆ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು. From timeless wonders to cutting-edge designs, visionaries bring ideas to life. At NIA, we nurture the architects of tomorrow. From day one, we get hands-on experience with cutting-edge tools like 3D printing and laser cutting. The digitally advanced labs and softwares give us an edge in design and visualization. Every semester, we travel to explore live projects. Seeing architecture up close in different cities makes learning truly immersive. With personalized mentorship and hands-on training, we are constantly challenged to innovate and grow. Your dream deserves the best foundation. At NIA, we don't just teach architecture, we shape visionaries.